ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಬೃಹತಾಕಾರದ ಮರದಿಂದಾಗಿ ರಸ್ತೆಯಲ್ಲಿ ಪ್ರಯಾಣಿಸುವ ಸವಾರರು ಭಯದಿಂದಲೇ ವಾಹನ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಮಂಗಳೂರಿನ ಜೈಲ್ ರೋಡ್ ಸಮೀಪದಲ್ಲಿರುವ ಬೃಹತಾಕಾರದ ಮರಗಳಿಂದಾಗಿ ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ತೊಂದರೆ ಆಗ್ತಿದೆ. ಬೃಹತಾಕಾರದ ಮರಗಳು ಯಾವಾಗ ಬೀಳುತ್ತದೆ ಎಂಬ ಭಯದಿಂದ ವಾಹನ ಸಂಚಾರ ಮಾಡ್ತಾ ಇದ್ದಾರೆ. ಇತ್ತ ಮೊನ್ನೆಯ ಮಳೆಗೆ ಮರದ ಕೊಂಬೆ ಕಳಚಿ ಬಿದ್ದು ಇದು ಕೂಡ ರಸ್ತೆ ಸವಾರರಿಗೆ ತೀವ್ರ ತೊಂದರೆಯಾಗ್ತಿದೆ. ಜೈಲ್ ರೋಡ್ನ ಸಮೀಪದ ತರಬೇತಿ ಕೇಂದ್ರದಲ್ಲಿರುವ ಬೃಹತ್ ಮರದ ಕೊಂಬೆ ಕತ್ತರಿಸಬೇಕೆಂದು ಹೇಳ್ತಾರೆ ವಾಹನ ಸವಾರರು. ಜೈಲ್ ರೋಡ್ನಲ್ಲಿರುವ ಇಲ್ಲಿ ರಸ್ತೆಯಲ್ಲಿ ಸೈಡಲ್ಲಿ ಬೃಹತ್ ಆಕಾರದ ಮರಗಳಿವೆ. ಆಲ್ರೆಡಿ ಮೊನ್ನೆ ಮಳೆಗೆ ಬಿದ್ದಿದೆ. ಇದು ತುಂಬ ವಾಹನಗಳಿಗೆ ಹಾನಿಯಾಗಿದೆ. ಆದಷ್ಟು ಮುಂದಿನ ಅನಾಹುತವನ್ನು ತಪ್ಪಿಸಲು ಇಲ್ಲಿರುವಂಥ ದೊಡ್ಡ ಮರದ ರೆಂಬೆಗಳನ್ನು ಕಡಿದು ಮುಂದಿನ ಅನಾಹುತವನ್ನು ತಪ್ಪಿಸಬೇಕಾಗಿ ಇಲ್ಲಿಯ ಆಡಳಿತದಲ್ಲಿ ಕೇಳಿಕೊಂಡಿದ್ದೇನೆ. ಇತ್ತ ಅಂಗಡಿ ಸಮೀಪದಲ್ಲಿರುವ ಬಾದಾಮಿ ಮರ ಕೂಡ ಪಕ್ಕದ ಮನೆಗೆ ತಾಗಿಕೊಂಡಿದೆ. ಇದು ಕೂಡ ಮನೆಗೆ ಬೀಳುವ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ಆದರೆ ಇಲ್ಲಿ ತನಕ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತಾರೆ ಜಿಎನ್ ಸೋನ್ಸ್. ಈಗಾಗಲೇ ಕಾರ್ಪೊರೇಷನ್ ಇಂಜಿನಿಯರ್ ಜೆಇ ಅವರಿಗೆ ನಾನು ಇದನ್ನು ಗೆಲ್ಲು ಕಡಿಬೇಕೆಂದಾಗಿ ಮನವಿ ಕೊಟ್ಟು ಕರೆಯಿತು. ಅದರ ಕಾಪಿಯನ್ನು ಸಂಬಂಧಪಟ್ಟ ಕಾರ್ಪೊರೇಟರ್ ಅವರಿಗೆ ಕೂಡ ಅದು ತಲುಪಿಸಿದ್ದೇನೆ. ಇನ್ನು ಈಗ ನಾನು 3ನೇ ಕಾಪಿಯನ್ನು ವಿ ಚಾನೆಲ್ ಅವರಿಗೆ V4 ಅವರಿಗೆ ನಾನು ತಲುಪಿಸಿದ್ದೇನೆ. ಅವರ ಮುಖಾಂತರವಾದರೂ ಅದು ಆಗಬೇಕೆಂಬುದಾಗಿ ನನ್ನ ಆಶಯ. ಇದರಿಂದ ಅನೇಕರಿಗೆ ಆಗುವಂಥ ಹಾನಿ ತೊಂದರೆಗಳು ಆಗದಂತೆ ತಡೆಗಟ್ಟಬೇಕಾದುದು ಸಂಬಂಧಪಟ್ಟ ನಗರ ಪಾಲಿಕೆ ಅಥವಾ DC ಅವರ ಕರ್ತವ್ಯವಾಗಿದೆ. ಅವರು ಅದನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಅಪಾಯದಂಚಿನ ಬೃಹತ್ ಮರಗಳನ್ನು ತೆರವುಗೊಳಿಸಬೇಕಾಗಿದೆ. ಏನಾದರೂ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕಾಗಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.